ಮಂಗಳೂರು ಹೊರವಲಯದ ಗುರುಪುರ ಗಂಜಿಮಠ ಪಂಚಾಯತ್ ವ್ಯಾಪ್ತಿಯ ಮಳಲಿಯ ಇತಿಹಾಸ ಪ್ರಸಿದ್ಧ ದರ್ಗಾ ಮತ್ತು ಮಸೀದಿಯ ಪಕ್ಕ ನಿಗೂಢವಾಗಿ ಉಳಿದಿದ್ದ ದೇವಸ್ಥಾನದ ಗುಡಿಯೊಂದು ಪತ್ತೆಯಾಗಿದೆ. ಇತ್ತೀಚೆಗೆ ಮಳಲಿ ದರ್ಗಾದ ನವೀಕರಣ ಸಲುವಾಗಿ ಅದನ್ನು ತೆಗೆಯಲಾಗಿದ್ದು ಈ ವೇಳೆ ಈ ಗುಡಿ ಪತ್ತೆಯಾಗಿದೆ. ಇದುವರೆಗೂ ಹಿಂದೂಗಳಿಗೆ ಇದರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಆದರೆ ಹಳೆಯ ದರ್ಗಾ ಕೆಡವಿದಾಗ ಅದರ ಹಿಂದೆ ಅನೇಕ ವರ್ಷಗಳಿಂದ ನಿಗೂಢವಾಗಿ ಉಳಿದಿದ್ದ ಗುಡಿಯೊಂದು ಪತ್ತೆಯಾಗಿದೆ. ಕಲಶ, ತೋಮರ, ಕಂಬಗಳಿರುವ ದೇಗುಲ ಇದಾಗಿದ್ದು ಇದರೊಳಗಡೆ ಯಾವ ದೇವರ ಮೂರ್ತಿ ಇದೆ ಎನ್ನುವುದು ಇನ್ನಷ್ಟೇ ಬೆಳಕಿಗೆ ಬರಬೇಕಿದೆ. ಆದರೆ ಮಸೀದಿಯ ಆಡಳಿತ ಮಂಡಳಿ ದೇವಸ್ಥಾನಕ್ಕೆ ಯಾವುದೇ ಹಾನಿಯನ್ನ ಮಾಡದೆ ಸೌಹಾರ್ದತೆಯನ್ನ ಮೆರೆದಿದೆ. ಮಳಲಿ ಅಬ್ಬಕ್ಕನ ಊರಾಗಿದ್ದು ಇಲ್ಲಿ ಅನೇಕ ಜೈನ ಹಾಗೂ ಹಿಂದೂಗಳ ದೇವರ ಕುರುಹುಗಳು ಪತ್ತೆಯಾಗಿವೆ. ಇದಕ್ಕೆ ಮಳಲಿ ದೇವರಗುಡ್ಡೆಯೂ ಒಂದು. ಅದೇ ರೀತಿ ಮಳಲಿಯ ಕುರ್ಮೆಮಾರ್ ಫಲ್ಗುಣಿ ಸಮೀಪವೂ ಶಿವಲಿಂಗ ಹಾಗೂ ಪಾಣಿಪೀಠ ಪತ್ತೆಯಾಗಿದೆ. ಆದರೆ ಇದರ ದೇವಸ್ಥಾನ ಎಲ್ಲಿತ್ತು ಎಂದು ತಿಳಿದು ಬಂದಿಲ್ಲ. ಪೊಳಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಇದಾಗಿರಬಹುದು ಎಂದು ಶಂಕಿಸಲಾಗಿದೆ. ಆದರೆ ಅದರ ಪಕ್ಕ ಮಸೀದಿ ಹೇಗೆ ನಿರ್ಮಾಣವಾಯಿತು, ಇಲ್ಲಿಗೆ ಟಿಪ್ಪು ಸುಲ್ತಾನ್ ಬಂದಿದ್ದನೆ ಎಂದು ಐತಿಹಾಸಿಕ ಅಧ್ಯಯನಗಳ ಮೂಲಕ ಇನ್ನಷ್ಟೇ ತಿಳಿದು ಬರಬೇಕಿದೆ. ಕೆಲವೊಂದು ಮೂಲಗಳ ಪ್ರಕಾರ ಮಳಲಿಯಲ್ಲಿ ಟಿಪ್ಪುವಿನ ಟಂಕಸಾಲೆಯೂ ಇದ್ದಿರಬಹುದೆಂದು ಇತಿಹಾಸ ತಜ್ಞರು ಶಂಕಿಸಿದ್ದಾರೆ. ಸದ್ಯ ಸದರಿ ಜಾಗದ ದಾಖಲೆ ಹಾಗೂ ಇತಿಹಾಸದ ಬಗ್ಗೆ ಮಾಹಿತಿ ಕಲೆ ಹಾಕುವ ಕಾರ್ಯದಲ್ಲಿ ತಹಶೀಲ್ದಾರ್ ಮುಂದಾಗಿದ್ದು ಸದ್ಯ ದರ್ಗಾದ ನವೀಕರಣ ಕಾಮಗಾರಿ ಸ್ಥಗಿತಕ್ಕೆ ತಹಶೀಲ್ದಾರ್ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ದರ್ಗಾ ಆಡಳಿತ ಮಂಡಳಿಯ ಕೆಲಸ ಸ್ಥಗಿತಗೊಳಿಸಿದ್ದು ಜಿಲ್ಲಾಡಳಿತದ ಸೂಚನೆ ಮೇರೆಗೆ ಸಮ್ಮತಿಯನ್ನ ಸೂಚಿಸಿದೆ. ಇನ್ನು ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖ ನಾಯಕರಾಗಿರುವಂತಹ ಶರಣ್ ಪಂಪೆಲ್ ಅವರು. ಪಂಪೆಲ್ ಅವರೇ ನಮಸ್ತೆ. ನಮಸ್ಕಾರ. ಇದೀಗ ನಿನ್ನೆ ಒಂದು ನಮಗೆ ಮಸೀದಿಯ ನವೀಕರಣದ ಸಂದರ್ಭದಲ್ಲಿ ದರ್ಗಾದ ಒಂದು ಇರುವ ಜಾಗದಲ್ಲಿ ದೇವಸ್ಥಾನದ ಅಂದ್ರೆ ಪುರಾತನ ದೇಗುಲದ ಒಂದು ಪತ್ತೆಯಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂಥದ್ದು. ತಾವು ಕೂಡ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ್ದೀರಿ. ಈ ಬಗ್ಗೆ ಏನು ಹೇಳಲು ಇಚ್ಛಿಸ್ತೀರಿ ಅಂತ? ಹೌದು, ಒಂದು ಗುರುಪುರದಲ್ಲಿ ಸಂಬಂಧಪಟ್ಟಾಗಿ ತೆಂಕ ಉಳಿಪಾಡಿ ಗ್ರಾಮದ ಗಂಜಿಮಠ ಪಂಚಾಯತ್ ನಲ್ಲಿರುವಂತಹ ಸರ್ವೆ ನಂಬರ್ 1/10 ಅಲ್ಲಿ ಒಂದು ಅಸೈದ್ ಅಬ್ದುಲ್ ಹಿಲ್ ಮದಾನಿ ಜುಮಾ ಮಸೀದಿ ಅಂತ ಇದೆ. ಆ ಕಟ್ಟಡವನ್ನು ಅವರು ತೆಗೆದು ನವೀಕರಣ ಮಾಡಬೇಕಾದ್ರೆ ಅದರ ಹಿಂದ್ಗಡೆ ಒಂದು ದೇವಸ್ಥಾನ ಪತ್ತೆಯಾಗಿದೆ. ಬಹುಶಃ ಇದು ನಿನ್ನೆ ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಅದು ಬಂದಿದೆ. ಹಾಗಾಗಿ ಇದೊಂದು ಪುರಾತನ ಕಾಲದ ಒಂದು ದೈವಸ್ಥಾನನ ಅಥವಾ ಬಸದಿಯ ಯಾವುದೋ ಒಂದು ದೇಗುಲ ತರ ಅದು ಇದೆ. ನಾವು ಅದನ್ನು ಹೋಗಿ ನೋಡಿದ್ದೇವೆ. ನೋಡ್ಬೇಕಾದ್ರೆ ನಮಗೂ ಅದು ಒಂದು ರೀತಿಯಲ್ಲಿ ಗರ್ಭಗುಡಿ ತರ ರೀತಿಯಲ್ಲಿ ಕಾಣ್ತಾ ಇದೆ. ಅದರ ರಚನೆಗಳು, ಅದರ ಕೆತ್ತನೆಗಳು, ಮರದ ಕೆತ್ತನೆ, ಮತ್ತೆ ಅದರ ನೋಡುತ್ತಿರುವ ಅದರ ಒಟ್ಟು ಅದರ ಪೂರ್ತಿ ಒಂದು ರೀತಿಯಲ್ಲಿ ದೇವಸ್ಥಾನದ ತರ ರೀತಿಯಲ್ಲಿ ಅದು ಇದೆ. ಹಾಗಾಗಿ ಅದು ದೇವಸ್ಥಾನವೇ. ಬಹುಶಃ ಯಾವುದೋ ಒಂದು ಸಮಯದಲ್ಲಿ ಹೆದರಿಸಿಯ ಅಥವಾ ಒತ್ತಾಯ ಪೂರ್ವಕವಾಗಿಯ ಅದನ್ನು ತೆಗೆದು ಅದರೊಟ್ಟಿಗೆ ಮಸೀದಿಯನ್ನು ಕಟ್ಟಿದ್ದಾರೆ. ಹಾಗಾಗಿ ನಾವು ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅದರ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ, PDO ಅವರಿಗೆ ನಾವು ಮನವಿಯನ್ನು ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಅಲ್ಲಿ ರೀಕನ್ಸ್ಟ್ರಕ್ಷನ್ ಏನಿದೆ, ಅವರು ನವೀಕರಣ ಏನು ಮಾಡ್ತಿದ್ರೆ ಅದಕ್ಕೆ ಅವಕಾಶ ಕೊಡಬಾರ್ದು. ನೀವು ಪುರಾತತ್ವ ಇಲಾಖೆಯ ಮುಖಾಂತರ ಅದನ್ನು ತನಿಖೆ ನಡೆಸಬೇಕು. ಮತ್ತೆ ಯಾವ ದೇವಸ್ಥಾನ ಅದು ಯಾವ ಕಾಲದಲ್ಲಿ ಇತ್ತು ಅದನ್ನು ಪತ್ತೆ ಹಚ್ಚಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಅವರು ಸ್ಪಂದನೆಯನ್ನು ಇವತ್ತು ಜಿಲ್ಲಾಡಳಿತ ಕೊಟ್ಟಿದೆ. ನಾವು ಅದನ್ನು ತನಿಖೆ ಮಾಡ್ತೀವಿ ಅಂತೇಳಿ ಅವರು ಒಪ್ಪಿದ್ದಾರೆ. ಈಗ ತಾವು ಗಮನಿಸಿದಾಗೆ ಈ ಒಂದು ಪರಿವರ್ತನೆ ಯಾವ ಅವಧಿಯಲ್ಲಿ ಆಗಿರ್ಬೋದು ಅಂತೇಳಿ, ಈಗ ನಾವು ದೇವಸ್ಥಾನದ ಈಗ ಕಟ್ಟಡನ ನಾವು ಚಿತ್ರದಲ್ಲಿ ಗಮನಿಸುವಾಗ್ಲೂ ಇದು ಇತ್ತೀಚೆಗೆ ಪುನರ್ನವೀಕರಣಗೊಂಡ ಒಂದು ಕಟ್ಟಡದ ಹಾಗೆ ಕಾಣ್ತಾ ಉಂಟು. ಮತ್ತೆ ಎದುರು ಭಾಗದಲ್ಲಿ ನೋಡುವಾಗ ಮಸೀದಿಯ ಇದನ್ನು ನೋಡುವಾಗಲೂ ಕೂಡ ಅದು ಇತ್ತೀಚೆಗಷ್ಟೇ ಒಂದು ನಿರ್ಮಾಣಗೊಂಡಿರುವ ಒಂದು ರೀತಿಯಲ್ಲಿ ನಮಗೆ ಕಾಣ್ತಾ ಉಂಟು. ಹೀಗಾಗಿ ಈ ಪರಿವರ್ತನೆ ಅಂದ್ರೆ ಇದನ್ನ ದೇಗುಲವನ್ನು ದೇವಸ್ಥಾನವನ್ನ ಹಿಂದುಗಡೆ ಹಾಕಿ ಎದುರುಗಡೆ ಇದು ನಿರ್ಮಿಸಿರುವಂತದ್ದು ಸಾಧಾರಣ ಎಷ್ಟು ವರ್ಷಗಳ ಹಿಂದೆ ನಡೆದಿರಬಹುದಂತೆ ತಾವೇನಾದ್ರೂ ಒಂದು ನೋಡಿ, ಅವರು ಕೊಟ್ಟ ದಾಖಲೆ ಪ್ರಕಾರ ಮತ್ತು ನಾವು ತೆಗೆದುಕೊಂಡ ದಾಖಲೆ ಪ್ರಕಾರ ಅವರಿಗೆ ಇರುವಂತಹ 90 ಸೆಂಟ್ಸ್ ಜಾಗ ಏನಿದೆ ಅದು ಅವರ ಹೆಸರಿಗಾಗಿ 20 ವರ್ಷ ಆಗಿದೆ. 20 ವರ್ಷ ಅಂದ್ರೆ 20 ವರ್ಷ ಆಗಿದೆ. ಅಂದ್ರೆ ಹಲವಾರು ವರ್ಷಗಳಿಂದ ಅಲ್ಲಿ ದೇವಸ್ಥಾನ ಇತ್ತು, ಅದರೊಟ್ಟಿಗೆ ಈ ಕಟ್ಟಡವೂ ಇತ್ತು. ಅದಕ್ಕೆ ಯಾವುದೇ ರೀತಿಯ ದಾಖಲೆಗಳು ಇರಲಿಲ್ಲ.
ಹಾಗಾಗಿ ನಾವು ಅಲ್ಲಿಯ ಹಿರಿಯರು ಮತ್ತೆ ಅಲ್ಲಿಯ ಸುತ್ತಮುತ್ತಲವರು ಮಾತಾಡಿದಾಗೆ ಬಹುಶಃ ಅದಕ್ಕೆ 700-800 ವರ್ಷದ ಇತಿಹಾಸ ಇರಬಹುದು ಅಂತ ಹೇಳಿ ಅಲ್ಲಿಯ ಹೇಳ್ತಾ ಇದ್ದಾರೆ. ರಾಣಿ ಅಪ್ಪಕ್ಕನ ಕಾಲದಲ್ಲಿ ಬಹುಶಃ ಇದು ಆಗಿರ್ಬೋದು ಹೇಳ್ತಾ ಇದ್ದಾರೆ. ಸರಿಯಾಗಿ ನನ್ಗೆ ಗೊತ್ತಿಲ್ಲ, ನೋಡೋಣ. ಈಗ ಪುರಾತತ್ವ ಇಲಾಖೆಯವರಿಗೂ ನಾವು ಪತ್ರ ಬರೆದಿದ್ದೀವಿ, ಯಾವ ಕಾಲದ್ದು ಯಾವ ಸಮಯದಲ್ಲಿ ಆಗಿದೆ, ಯಾಕೆ ಹೀಗೆ ಆಗಿದೆ ಅಂತೇಳಿ ಇನ್ನು ದಾಖಲೆಯನ್ನು ತೆಗೆದುಕೊಳ್ಬೇಕಷ್ಟೇ. ಹಾಗಾಗಿ ನಾವು ಇಷ್ಟೇ ಹೇಳುವುದು, ಅದು ದೇವಸ್ಥಾನ, ಅದಕ್ಕೋಸ್ಕರ ಅದನ್ನು ದಾಖಲೆಗಳನ್ನು ತೆಗೆದುಕೊಂಡು ದೇವಸ್ಥಾನ ಆಗಿದ್ರೆ ಅದು ಹಿಂದೂಗಳಿಗೆ ಬಿಟ್ಟು ಕೊಡಬೇಕು. ಅಂದ್ರೆ ಈ ಹಂತದಲ್ಲಿ ಅಲ್ಲಿ ಮಸೀದಿಯನ್ನು ಕಟ್ಟುವುದು ಅದು ಸರಿಯಲ್ಲ. ಅಂದ್ರೆ ಈ ಹಂತದಲ್ಲಿ ನಮ್ಗೇನು ಈಗ ಹೇಳಲಿಕ್ಕೆ ಬರುವುದಿಲ್ಲ. ಯಾವುದು ಈ ಹಂತದಲ್ಲಿ, ಸದ್ಯದ ಹಂತದಲ್ಲಿ ಏನು ಹೇಳಲಿಕ್ಕೆ ಬರುವುದಿಲ್ಲ. ಹೌದು, ಈ ಹಂತದಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರೆ ಅದು ಅರ್ಥ ಇಲ್ಲ. ನೋಡಿ, ಮಸೀದಿಗಳನ್ನು ಕಟ್ಟಬೇಕಾದ್ರೆ ಅವರಿಗೆ ಈ ರೀತಿಯ ಒಂದು ರಚನೆ ಏನಿದೆ ಅದು ಬಹುಶಃ ಮಸೀದಿಗಳಲ್ಲಿ ಇಲ್ಲಿಯೂ ಇಲ್ಲ. ನಾವು ನೋಡಿದ ಪ್ರಕಾರ ಇಲ್ಲಿಯೂ ಈ ರೀತಿಯ ಮಸೀದಿಯನ್ನು ಅವರು ಕಟ್ಟಲ್ಲ. ಅದರಲ್ಲಿ ಸ್ಪಷ್ಟವಾಗಿ ಅದರ ಸುತ್ತಮುತ್ತ ಜಾಗವನ್ನು ತೆಗೆದುಕೊಂಡ್ರು ಅಲ್ಲಿ ನದಿಗಳಿದೆ, ಪಾಣಿಪೀಠ ಇದೆ ಅಲ್ಲಿ. ಹಾಗಾಗಿ ಬೇರೆ ಬೇರೆ ನಮ್ಗೆ ಕಾಣ್ಲಿಕ್ಕೆ ಅಲ್ಲಿ ಸಿಕ್ಕಿದೆ. ಹಾಗಾಗಿ ನಮ್ಗೆ ಬಲವಾದಂತ ಸಂಶಯ ಇದು ದೈವಸ್ಥಾನ ಅಥವಾ ಬಸದಿ ಇರಬಹುದು. ಹಾಗಾಗಿ ಇದನ್ನು ತನಿಖೆ ಮಾಡಬೇಕು ಪುರಾತತ್ವ ಇಲಾಖೆಯಿಂದ. ಅದನ್ನು ಇನ್ನು ಏನೇನು ಅದರಲ್ಲಿ ಸಿಗಬಹುದು ಎಂಬ ದೃಷ್ಟಿಯಿಂದ ಒಂದಷ್ಟು ದಾಖಲೆಗಳನ್ನು ತೆಗಿಬೇಕಾಗುತ್ತೆ. ನೋಡೋಣ ಏನೆಲ್ಲ ಸಿಗುತ್ತೆ ನೋಡೋಣ. ಮುಂದೆ ನಾವು ಯೋಚನೆ ಮಾಡ್ತೀವಿ ಅದನ್ನು ಹೇಗೆ ಮಾಡಬಹುದು, ಕಾನೂನು ರೀತಿಯಲ್ಲಿ ಏನ್ ಮಾಡಬಹುದು, ಯಾವ ಹಂತದಲ್ಲಿ ಇದನ್ನು ತೆಗೆದುಕೊಳ್ಬಹುದು ಅಂತೇಳಿ ಮುಂದೆ ನಾವು ಹೇಳ್ತೀವಿ. ಓಕೆ. ಅಂದ್ರೆ ಇದೀಗ ನಮ್ಮ ಪುರಾಣ ಪ್ರಸಿದ್ಧ ಕಟೀಲು ದೇವಿಯ ಕ್ಷೇತ್ರ ಏನಿದೆ, ಪೊಳಲಿ ದೇವಸ್ಥಾನ, ಅಲ್ಲಿ ಆಸುಪಾಸು ಹತ್ತಿರದಲ್ಲೇ ಕಂಡು ಬಂದಿರೋದ್ರಿಂದ ಇಲ್ಲಿ ನಿರ್ಮಾಣ ಆಗಿರುವ ಈ ದೇವಸ್ಥಾನಕ್ಕೂ ಅಲ್ಲಿಗೆ ಏನಾದ್ರು ನಂಟು ಇರ್ಬೋದಾ ಅಂತ? ಇರ್ಬೋದು, ಖಂಡಿತವಾಗ್ಲೂ ಇರ್ಬೋದು. ಯಾಕೆಂದ್ರೆ ಮಳಲಿ ಎಂಬಂತ ಪೇಟೆಯಲ್ಲಿ ಸಾಕಷ್ಟು ದೇವಸ್ಥಾನಗಳು ಬಸದಿಗಳು ಇತ್ತು ಅಂತೇಳಿ ಈಗ ಬೇರೆ ಬೇರೆ ಜನ ಈಗ ನಾವು ಅದನ್ನು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದಾರೆ. ನೋಡೋಣ, ಯಾವ್ದಾದ್ರು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಆ ರೀತಿಯ ಒಂದು ಕಟ್ಟಡ ಪತ್ತೆ ಸಿಕ್ಕಿದ ಮೇಲೆ ಅಲ್ಲಿ ಯಾವ್ದಾದ್ರು ದೇವರದ್ದು ಶಕ್ತಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾವದನ್ನು ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು, ಏನ್ ಮಾಡಬೇಕು ಅಂತ ಹೇಳಿ ಮುಂದೆ ನಾವು ನಿರ್ಧಾರವನ್ನು ಮಾಡ್ತೀವಿ. ಈಗ ಸದ್ಯ ಅಲ್ಲಿ ಪರಿಸ್ಥಿತಿಯ ಕಾಮಗಾರಿಯನ್ನ ಸ್ಥಗಿತಗೊಳಿಸಲಾಗಿದೆ ಮತ್ತು ಯಾವುದೇ ನಿರ್ಮಾಣ ಮಾಡಬಾರ್ದು ಸ್ಥಗಿತ ಮಾಡಿದರೆ ಇದನ್ನು ನಾವು ಸ್ವಾಗತ ಮಾಡ್ತೀವಿ. ನಾವು ಅದಕ್ಕೆ ಈಗ ಸೂಕ್ತ ರಕ್ಷಣೆಯನ್ನು ಕೂಡ ಕೇಳ್ತಾ ಇದ್ದೀವಿ ಆ ಕಟ್ಟಡಕ್ಕೆ. ಆ ದೇವಸ್ಥಾನ ರೀತಿಯ ಕಟ್ಟಡ ಏನಿದೆ ಅದನ್ನು ಯಾವುದೇ ಕಾರಣಕ್ಕೂ ಇನ್ ಯಾರೋ ಬಂದು ಧ್ವಂಸ ಮಾಡೋದು, ಅದನ್ನು ತೆಗೆದು ಪುನಃ ಬೇರೆ ಕಟ್ಟೋದು, ಅದನ್ನು ಮಾಡಬಾರ್ದು ಅಂತೇಳಿ ಪೊಲೀಸ್ ಕಮಿಷನರ್ಗೂ ನಾವು ಹೇಳಿದೀವಿ. ಅದಕ್ಕೆ ರಕ್ಷಣೆ ಕೊಡಬೇಕು ಅಂತೇಳಿ ಕಟ್ಟಡಕ್ಕೆ DC ಅವರಿಗೂ ಕೂಡ ನಾವು ಮನವಿ ಮಾಡಿದ್ದೀವಿ. ಧನ್ಯವಾದಗಳು ಶರಣ್ ಪಂಪನ್. ಸರಿ. ದಾಖಲೆ ಪ್ರತಿಯೊಂದು ಜಾಗಕ್ಕೆ ಸರ್ಕಾರದ ಈಗ ನಮ್ಮ ಪ್ರಕಾರ ನಾವು ನಮ್ಮ ಇತಿಹಾಸವನ್ನು ನೋಡಿದರೆ, ಚರಿತ್ರೆಯನ್ನು ನೋಡಿದರೆ, ನಮ್ಮ ದೇಶದಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನು ಧ್ವಂಸ ಮಾಡಿ ಮಸೀದಿಯನ್ನು ಕಟ್ಟಿದ್ದಾರೆ. ಹಾಗಾಗಿ ನಮಗೂ ಇದನ್ನು ನೋಡಿದಾಗ ಅದೇ ರೀತಿ ನಮಗೆ ಸಂಶಯ ಇದೆ. ಹಾಗಾಗಿ ಏನು ಇವತ್ತು ರಿನೋವೇಷನ್ ಬಿಲ್ಡಿಂಗ್ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಹೊರಟಿದ್ದಾರೆ, ಇದಕ್ಕೆ ತಾತ್ಕಾಲಿಕವಾಗಿ ಇದನ್ನು ಮಾಡೋದು ಬೇಡವು. ತನಿಖೆ ಮಾಡಿ ನೀವು ಎಲ್ಲ ಇದನ್ನು ವೆರಿಫೈ ಮಾಡಿ ಅದಾದ್ಮೇಲೆ ನೀವು ಅವರಿಗೆ ಅನುಮತಿ ಕೊಡಿ. ಈಗ ಪಟ್ಟಿ ಕೊಟ್ಟಾಗಿದೆ, ನೀವು ಅದು ಇರ್ಬೋದು. ಈಗ ದಾಖಲೆ ಮಾಡ್ಲಿಕ್ಕೆ ಎಲ್ಲದಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಈಗ ಇವತ್ತಿನ ಸಮಯದಲ್ಲಿ. ಒಂದ್ಸಲ ಎಲ್ಲ ನಾವು ಕೂಡ ಅದನ್ನು ಪರಿಶೀಲನೆ ಮಾಡ್ತೀವಿ, ನೀವು ಸಹ ಮಾಡಿ, ಆಮೇಲೆ ಇವರು ಕೆಲಸ ಮುಂದುವರೆದು ನಮ್ದೇನು ಅಭ್ಯಂತರ ಇಲ್ಲ.